ಅರಬ್ಬಿ ಸಮುದ್ರದ ಮೂಲಕ ಕೇರಳ, ಗೋವಾ, ಮಹಾರಾಷ್ಟ್ರದ ಮೂಲಕ ಜಲಮಾರ್ಗವಾಗಿ ಉಳ್ಳಾಲಕ್ಕೆ ನೇರವಾಗಿ ಸಂಪರ್ಕ ಕಲ್ಪಿಸುವುದರಿಂದ ಉಳ್ಳಾಲದ ಆಸುಪಾಸಿನಲ್ಲಿ ಎನ್ಐಎ ಕಚೇರಿಯನ್ನ ಆರಂಭಿಸಿದರೆ ಉತ್ತಮ ಎಂದು ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ಸಂತೋಷ್ ಕುಮಾರ್ ರೈ ಆಗ್ರಹಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅತಿದೊಡ್ಡ ಪ್ರಜಾಪ್ರಭುತ್ವ ದೇಶ ಭಾರತದಲ್ಲಿ ಎಲ್ಲ ಜಾತಿ ಧರ್ಮೀಯರು ಭಾರತಾಂಬೆಯ ಮಕ್ಕಳೆನ್ನುವ ಭಾವನೆಯಲ್ಲಿ ಜೀವನವನ್ನ ಸಾಗಿಸುತ್ತಿದ್ದಾರೆ. ಸ್ವಾತಂತ್ರ್ಯೋತ್ಸವದ 75ನೇ ವರ್ಷದ ಪ್ರಯುಕ್ತ ಕಬಕದಲ್ಲಿ ನಡೆದ ವಾಹನ ಜಾಥಾಕ್ಕೆ ಎಸ್ಡಿಪಿಐ ಕಾರ್ಯಕರ್ತರು ತಡೆ ಹಿಡಿದಿರುವುದು ಖಂಡನೀಯ ಎಂದು ಹೇಳಿದರು. ಯಾರ ಸಮಜಾಯಿಷಿಗೂ ಕೇಳದೆ ತಾವು ತಾಲಿಬಾನ್ನಲ್ಲಿರುವಂತೆ ಮಾತನಾಡಿದ್ದರಿಂದ ಗೊಂದಲ ಸೃಷ್ಟಿಯಾಗಿದೆ. ಇದೀಗ ಅಫ್ಘಾನ್ನಲ್ಲಿ ತಾಲಿಬಾನ್ ದೌರ್ಜನ್ಯ ನಡೆಯುವಂತೆ ಜಿಲ್ಲೆಯ ಕೆಲವು ಪಂಚಾಯಿತಿಗಳಲ್ಲಿ 4 ಸ್ಥಾನ ಬಂದಿದೆ ಎನ್ನುವ ಕಾರಣಕ್ಕೆ ಈ ರೀತಿ ವರ್ತಿಸುತ್ತಿರುವುದು ಸರಿಯಲ್ಲ ಎಂದು ಹೇಳಿದರು. ತಾವು ಭಾರತ ದೇಶದ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇರುವುದೆಂಬ ಭಾವನೆಯನ್ನೇ ಮರೆತು ಏನೋ ಅಫ್ಘಾನಿಸ್ತಾನದ ತಾಲಿಬಾನ್ನಲ್ಲಿ ನಾವು ಇದ್ದೇವೆ ಎಂಬ ಭಾವನೆಯ ರೀತಿಯಲ್ಲಿ ಮಾತನಾಡ್ತಾ ಹೋದಾಗ ಸಂಘರ್ಷ ಉಂಟಾಯಿತು. ಆ ಮಧ್ಯೆ ಪೊಲೀಸ್ ಅಧಿಕಾರಿಗಳು, ಪೊಲೀಸ್ಗಳು ಎಲ್ಲರೂ ಬಂದು ಸಮಾಧಾನ ಮಾಡಲು ಪ್ರಯತ್ನಿಸಿದರು. ಆವಾಗ ಅಲ್ಲಿಯ ನಾಯಕರು, ನೋಡಿ ಇವತ್ತು ಸ್ವಾತಂತ್ರ್ಯ ದಿವಸ, ಅಮೃತ ಮಹೋತ್ಸವ, ನಾವೆಲ್ಲರೂ ಬಹಳ ಸಂತೋಷದಿಂದ ಎಲ್ಲ ಜಾತಿ ಧರ್ಮದ ಒಟ್ಟಾಗಿ ಈ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಆಶಾ ಕಾರ್ಯಕರ್ತರಿಗೆ ಗೌರವದ ಒಂದು ಕಾರ್ಯಕ್ರಮವಿತ್ತು. ಈ ಸಂದರ್ಭದಲ್ಲಿ ಇವರು ಮಾಡೋದು ಸರಿಯಲ್ಲ ಎಂದು ಹೇಳಿದರೂ ಕೂಡ ಆ ವಾಹನವನ್ನು ಎದುರು ಹೋಗಲು ಬಿಡಲಿಲ್ಲ. ಇದು ಸರಿಯಾ? ಭಾರತೀಯ ಜನತಾ ಪಾರ್ಟಿ, ಮಂಗಳೂರು ವಿಧಾನಸಭಾ ಕ್ಷೇತ್ರ, ಅದರೊಟ್ಟಿಗೆ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಕಟು ಶಬ್ದಗಳಿಂದ ನಾವು ನಿಂದಿಸ್ತೇವೆ. ಸ್ವಾತಂತ್ರ್ಯ ದಿವಸ ನಾವು ಒಂದಾಗಿ ಒಂದು ಕಾರ್ಯಕ್ರಮವನ್ನು ಮಾಡುವಾಗ ಅವರು ಸಹಿಸಲಿಕ್ಕೆ ಆಗುವುದಿಲ್ಲ ಅಂದರೆ ಇದು ಸರಿಯಾ? ಏನೋ ಪಂಚಾಯತಲ್ಲಿ ಒಂದು 4 ಸೀಟು ಬಂದಿದೆ, ಏನೋ ದಕ್ಷಿಣ ಕನ್ನಡದಲ್ಲಿ 1-2 ಪಂಚಾಯತ್ ಅಧಿಕಾರಿಗೆ ಬಂದಿದೆ. ಈ ಸಂದರ್ಭದಲ್ಲಿ ಈ ರೀತಿಯ ಆ ದುರಾಡಳಿತ ಲೆಕ್ಕಾಚಾರದಲ್ಲಿ ದುರ್ವಾರ್ತನ ತೋರುವಂಥ ಕೆಲಸವನ್ನು ಮಾಡಿದ್ದಾರಲ್ಲ, ಇದು ಸರಿಯಲ್ಲ. ಇದಕ್ಕಾಗಿ 100ಕ್ಕೆ 100 ನೀವು ಸಹಕಾರ ಕೊಡಬೇಕು. ಅದಕ್ಕಾಗಿ ನಾವು ಸಂಬಂಧಪಟ್ಟಂಥ ರಾಜ್ಯಾಧ್ಯಕ್ಷರ ಮುಖಾಂತರವಾಗಿ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ನಮ್ಮ ರಾಜ್ಯದ ಗೃಹ ಮಂತ್ರಿಯವರಿಗೆ ನಾವು ವಿನಂತಿಯನ್ನು ಮಾಡಿದ್ದೇವೆ. ಈ ಸಂದರ್ಭದಲ್ಲಿ ಮಂಡಲಾಧ್ಯಕ್ಷ ಚಂದ್ರಹಾಸ್ ಪಂಡಿತ್ ಹೌಸ್, ಉಪಾಧ್ಯಕ್ಷ ಯಶವಂತ ಅಮೀನ್, ಪ್ರಧಾನ ಕಾರ್ಯದರ್ಶಿ ನವೀನ್ ಪಾದಲ್ಪಾಡಿ ಹಾಗೂ ಹೇಮಂತ್ ಶೆಟ್ಟಿ ಸುದ್ದಿಗೋಷ್ಠಿಯಲ್ಲಿ ಹಾಜರಿದ್ದರು.